ಪರಂಪರಾಗತವಾಗಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದಿದ್ದ ಬುಡಕಟ್ಟು ಕೊರಗ ಸಮುದಾಯವು ಸ್ವಸಂಘಟನೆಯ ಮೂಲಕ ಅಜ್ಞಾನದ ಕತ್ತಲಿನಿಂದ ಸುಜ್ಞಾನದ ಬೆಳಕಿನೆಡೆಗೆ ಸಾಗುವಂತಾಗಿದೆ ಎಂದು ಪುತ್ತೂರು ತಾಲೂಕು ಕೊರಗ ಸಂಘದ ಸ್ಥಾಪಕ ಅಧ್ಯಕ್ಷ ಯು ತನ್ಯ ಕೊರಗ ಒಳತಡ್ಕ ಅವರು ಹೇಳಿದರು. ಅವರು ಕೊರಗರ ಅಭಿವೃದ್ಧಿ ಸಂಘ ಪುತ್ತೂರು ಇದರ ವತಿಯಿಂದ ಪುತ್ತೂರಿನ ದರ್ಬೆ ಕೊರಗ ಸಮುದಾಯದ ಭವನದಲ್ಲಿ ನಡೆದ ಕೊರಗ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರಗ ಅಭಿವೃದ್ಧಿ ಸಂಘದ ಸ್ಥಾಪನೆಯಿಂದಾಗಿ ಹರಿದು ಹಂಚಿ ಹೋಗಿದ್ದ ಕೊರಗ ಸಮುದಾಯವು ಸಂಘಟಿತವಾಗಿ ಬೆಳವಣಿಗೆಯನ್ನ ಕಂಡಿದೆ. ಇದರಲ್ಲಿ ಹಿರಿಯ ಮುಖಂಡರ ತ್ಯಾಗವಿದೆ ಎಂದು ಹೇಳಿದರು. ಒಂದು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡುವಂತಹ ಈ ಸಮಯ ಎಂದು ನಾವು ಸಂತೋಷ ಪಡ್ತೇವೆ. ಈ ದೀಪದ ಬೆಳಕು ಹೇಗೂ ಎಲ್ಲ ಜನರನ್ನು ಕತ್ತಲೆ ಇರುವಲ್ಲಿ ಪ್ರತಿಯೊಂದು ಜಾಗಕ್ಕೂ ಅದು ಎಷ್ಟು ಬೆಳಕನ್ನು ನೀಡುತ್ತದೆ, ಅದೇ ರೀತಿ ನಮ್ಮ ಸಂಘಕ್ಕೂ ಇನ್ನು ಮುಂದೆ ಸ್ವಲ್ಪ ಕತ್ತಲನ್ನು ಓಡಿಸಿ ಬೆಳಕಾಗಿ ಹರಿಸಲಿ ಎಂದು ಬೇಡುತ್ತಾ ಕೊರಗ ಮುಖಂಡ ಮತ್ತಡಿ ಕಾಯರ್ಪಲ್ಕಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ, ಪತ್ರಕರ್ತ ಸಂಶೋಧನ್ ಸಂಪ್ಯ, ಕೊರಗ ಸಂಘದ ಪ್ರತಿನಿಧಿ ಸಂಜೀವ ಕೊರಗ ಭಿತ್ರ, ರಾಜ್ಯ ಪ್ರಶಸ್ತಿ ವಿಜೇತೆ ಅಂಗನವಾಡಿ ಕಾರ್ಯಕರ್ತೆ ಅರುಣಾಟಿ, ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಸುಮತಿ ಕಾಸರಗೋಡು ಮಾತನಾಡಿ ಶುಭ ಹಾರೈಸಿದರು. ವಯಸ್ಕರ ಶಿಕ್ಷಣ ಬರ್ತದೆ, ಸಾಕ್ಷರತಾ ಆಂದೋಲನ ಪನ್ಪಣಮ ಅಪ್ಪಗೆಲ್ಲ ನಮ್ಮ ಇಲ್ಲಡಿ ಬರವು ಕಲ್ಪಾರ ಏರೆಲ್ಲ ತುಂಬ ಇಚ್ಚಾನ ಎಂಗ್ಲಪ್ಪ ಕೊಂಚ ಆಲೋಚನೆ ಮಾಡ್ತಾ ತನಿ ಪಂಡೇರೇನು ದಾದಮಂಡ ಕಲ್ಪವನ್ನ ಏರ್ತಟ್ಟು ಒಂದು ಇದಕ್ಕೆ ಸೇರ ಸ್ಟಾರ್ಟ್ ಮಾಡ್ತಾ ಕಲ್ಪಾಯ ಕೊಂಜೂರು ಪಂಜಾಬ್ ಜನಶಿಕ್ಷಣ ನಿಲಯ ಅಂತ ಇತ್ತಂದ್ರೆ ಒಂಜಿ ಐಟ್ ಸೇರೋದಿತ್ತ ಸೇರ್ತು ನಮ್ಮ ಬದುಕದ ಬಗ್ಗೆ ಪಾತರು ಒಂದಿತ್ತ. ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಹಿರಿಯಕ್ಕಳು ಆ ರೀತಿ ಬದುಕೋತಿದ್ದು ಒಳ್ಳೇರು, ನಮ್ಮ ರೀತಿ ಬದುಕೊಂದಲ್ಲ ನೀವು ಪೂರ ಮಂಡದಿತ್ತ. ತಾಲೂಕು ಕೊರಗ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಜಗದೀಶ್ ಪಿಜಕ್ಕಳ ಅಧ್ಯಕ್ಷತೆಯನ್ನ ವಹಿಸಿದ್ರು. ತಾಲೂಕು ಸಂಘದ ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ಕೊರಗ, ಮುಖಂಡರಾದ ಐತ ಕೊರಗ, ಬಾಬು ಪಿಜಕ್ಕಳ, ಸಾಮಾಜಿಕ ಕಾರ್ಯಕರ್ತರಾದ ಪ್ರಕಾಶ್ ಕೊಯ್ಲಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.